ಹಾಗೂ ಎರಡನೇ ಅವಧಿಯ ಈ ಮತ ಗ್ರಹಣ ಮತಾಧಿಕಾರ ಚುನಾವಣೆ ಮತ್ತು ಅಂಗವಾಗಿ ನಡೆದು ಪೂರಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈ ಸಲ ಇಬ್ಬರು ಅನುಭವಿ ಪ್ರಮೋದ್ ಇದ್ದಾರೆ ಮತ್ತು ಹೊಸದಾಗಿ ಇಬ್ಬರು ನನಗೆ ಏನು ಪ್ರಯೋಜನ ಆಗಲಿಲ್ಲ, ಅದು ಹೇಳುವುದು ಸತ್ಯ. ಯಾಕೆಂತ ಹೇಳಿದರೆ ಏನಾದರೂ ಮಧ್ಯಮ ವರ್ಗಕ್ಕೆ ಬಡವರ್ಗರಿಗೆ ವರ್ಗಕ್ಕೆ ಮತ್ತು SC/ST ಏನಾದರೂ ಪ್ರಯೋಜನ ಆಗಿದ್ದರೆ ಅದು ಬೇಕಿದ್ರೆ ಆಗಿದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ. 2000 ತಿಂಗಳಿಗೆ ಬರುವಂಥದ್ದು ಅವರಿಗೆ ಪ್ರಯೋಜನ ಆಗ್ತದೆ. ಹೆಚ್ಚಿನ ವಿಷಯ BPL ಕೂಡ ಅಂದರೆ ಅವರಿಗೆ ಅಂದರೆ ಆ ವರ್ಗಕ್ಕೆ ಎಲ್ಲ ವರ್ಗಕ್ಕೆ ಅದು ಪ್ರಯೋಜನ ಆಗುವಂಥದ್ದು. ಎಲ್ಲ ಈ 5 ಗ್ಯಾರಂಟಿಗಳು ಕೂಡ ಸಾಮಾನ್ಯವಾಗಿ ಮಧ್ಯಮ ವರ್ಗದವರಿಗೆ ಪ್ರಯೋಜನ, ಬಡವರ್ಗಕ್ಕೆ ಮಧ್ಯ ವರ್ಗಕ್ಕೆ ಪ್ರಯೋಜನ ಆಗುವಂಥದ್ದು. ಈ ನಿಟ್ಟಿನಲ್ಲಿ ನಮ್ಮದೇ ಶಾಸಕರಿದ್ದಾರೆ, ನಮ್ಮದೇ ಸರ್ಕಾರ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತ ಅತ್ಯುತ್ತಮವಾದ ಆಡಳಿತವನ್ನು ಈ ಭಾಗದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನಾನು ಹೃತ್ಪೂರ್ವಕವಾಗಿ ಅಕ್ಕಮ್ಮ ಮತ್ತು ಪ್ರಮೋದ್ ನನ್ನ ಕುಟುಂಬದವರಿಂದ ವತಿಯಿಂದ ಅಭಿನಂದಿಸ್ತೇನೆ. ಎಲ್ಲ ಸರ್ಕಾರದ ಬೇರೆ ಯೋಜನೆಗಳು ಸಮಾಜದ ಕಟ್ಟ ಕಡೆಗೆ ಎಲ್ಲ ಕೊಳ್ತಿಗೆ ಗ್ರಾಮ ಪಂಚಾಯತಿನಲ್ಲಿ ಇವತ್ತು ಎರಡನೇ ಅವಧಿಯ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಧ್ಯಕ್ಷೆಯಾಗಿ ಅಕ್ಕಮ್ಮರವರು, ಅದೇ ರೀತಿ ಉಪಾಧ್ಯಕ್ಷರಾಗಿ KS ಪ್ರಮೋದ್ರವರು ಆಯ್ಕೆಗೊಂಡಿರುತ್ತಾರೆ. ನಮಗೆಲ್ಲ ಭಾಳ ಸಂತೋಷ ಆಗ್ತದೆ. ಕೊಳ್ತಿಗೆ ಮಂಡಲ ಅಂದರೆ ಹಿಂದೆ ಮಂಡಲ ಪ್ರಧಾನರಾಗಿ ನನ್ನ ತಂದೆಯವರು ಈ ಭಾಗದಲ್ಲಿ ಭಾಳ ಕೆಲಸ ಮಾಡಿದಂಥವರು ದಿವಂಗತ ಅಂತಪ್ಪ ಶೆಟ್ಟಿಯವರು. ಅದರ ನಂತರ ದಿನಗಳಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿ ಬೆಳೆದಂಥ ಒಂದು ಗ್ರಾಮ ಪಂಚಾಯತ್ ಅಂದರೆ ಅದು ಕೊಳ್ತಿಗೆ. ಒಟ್ಟು ಈ ಭಾಗದಲ್ಲಿ ಕಾಂಗ್ರೆಸ್ಸಿನ ಎಲ್ಲ ಸದಸ್ಯರುಗಳು
ಒಗ್ಗಟ್ಟಾಗಿ ಕೆಲಸ ಮಾಡುವಂಥ ಒಂದು ಗ್ರಾಮ ಪಂಚಾಯತ್ ಇದ್ದರೆ ಅದು ಕೊಳ್ತಿಗೆ. ಆ ನಿಟ್ಟಿನಲ್ಲಿ ಇವತ್ತು ಸಹ ಪ್ರಥಮ ಅವಧಿಯಲ್ಲಿ ಶ್ಯಾಮ್ ಸುಂದರ್ ರೈ ಅವರು ಅಧ್ಯಕ್ಷರಾಗಿ, ಎರಡನೇ ಅವಧಿಗೆ ಇವತ್ತು ಅಕ್ಕಮ್ಮ ಅಂದರೆ ಪರಿಶಿಷ್ಟ ಜಾತಿಗೆ ಮಹಿಳೆಗೆ ಮೀಸಲಾದಂಥ ಒಂದು ಸ್ಥಾನದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ನಮ್ಮಲ್ಲಿ ಇಲ್ಲದಿದ್ದರೂ ಸಹ ಇವತ್ತು BJPಯಲ್ಲಿ ಗೆದ್ದಂಥ 2 ಜನ ಪರಿಶಿಷ್ಟ ಜಾತಿಯ ಪಂಗಡದ ಪರಿಶಿಷ್ಟ ಜಾತಿಯ ಮಹಿಳೆಯರಲ್ಲಿ ಅಕ್ಕಮ್ಮ ಎನ್ನುವಂಥವರು ಕಾಂಗ್ರೆಸ್ ರಾಜ್ಯದಲ್ಲಿ ಸರ್ಕಾರ ಇರುವಂಥದ್ದು ಮತ್ತು ನಮ್ಮ ಶಾಸಕರು ಇರುವಂಥ ಸಂದರ್ಭದಲ್ಲಿ ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದ ಜನಪರವಾದ ಕಾರ್ಯಕ್ರಮಗಳ ಮೇಲೆ ಪ್ರೀತಿ ಇಟ್ಟು ವಿಶ್ವಾಸ ಇಟ್ಟು ನಾನು ಕಾಂಗ್ರೆಸ್ ಸೇರ್ತೇನೆ, ನಾನು ಕಾಂಗ್ರೆಸ್ ಬೆಂಬಲದೊಂದಿಗೆ ಗ್ರಾಮ ಪಂಚಾಯತಿನ ಅಧ್ಯಕ್ಷ ಆಗ್ತೇನೆ ಅಂತ ಹೇಳುವ ನಿಲುವಿನಿಂದ ಅವರನ್ನು ನಾವು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಂಡು ಇವತ್ತು ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯತ್ ಸದಸ್ಯರ ಮೂಲಕ ಅಕ್ಕಮ್ಮ ಅವರನ್ನು ಅಧ್ಯಕ್ಷೆಯಾಗಿಯೂ KS ಪ್ರಮೋದ್ರವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಈ ಗ್ರಾಮದಲ್ಲಿ ಒಂದು ಒಳ್ಳೆಯ ಆಡಳಿತವನ್ನು ನೀಡುವ ನಿಟ್ಟಿನಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ಪಕ್ಷದ ಹಿರಿಯ ಕಿರಿಯರ ಶಾಸಕರ ಬೆಂಬಲದೊಂದಿಗೆ ಈ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಮೂಲಕ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರ ಮೂಲಕ ಮತ್ತು ಒಳ್ಳೆಯ ಅನುಭವಿ ಸದಸ್ಯರುಗಳ ಮೂಲಕ ನಾವು ಮಾಡ್ತೇವೆ ಅಂತ ಹೇಳುವ ಭರವಸೆಯನ್ನು ಸಾರ್ವಜನಿಕರಿಗೆ ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ಕೊಳ್ತಿಗೆ ಪಂಚಾಯತಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇದು. ಅಧ್ಯಕ್ಷ ಸ್ಥಾನಕ್ಕೆ SC ಮಹಿಳೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ A ವರ್ಗಕ್ಕೆ ಮೀಸಲಾಗಿಟ್ಟಿದ್ದರು. ನಮಗೆ ಕೊಳ್ತಿಗೆ ಅಂದರೆ ಒಂದು ವಿಶೇಷವಾದ ಒಂದು ಮಮತೆ ಮತ್ತು ಒಳ್ಳೆಯ ಸಂಘಟನೆ ಇರುವಂಥ ಭಾಗ ಇದು. ಈಗಾಗಲೇ ನಮ್ಮದು ಪಂಚಾಯತಿನ ಒಟ್ಟಿಗೆ ಪಂಚಾಯತಲ್ಲಿ ಕೂಡ ಮೊನ್ನೆ 16 ಸೀಟಲ್ಲಿ 11 ಕಾಂಗ್ರೆಸ್ ನೇತೃತ್ವದ್ದು ಮತ್ತು 5 BJP ನೇತೃತ್ವಕ್ಕೆ ಬಂದಿದೆ. ಸೊಸೈಟಿ ಕೂಡ ಪ್ರಾಥಮಿಕ ಸೊಸೈಟಿ ಕೂಡ ಇಲ್ಲಿ ನಮ್ಮಲ್ಲಿದೆ, ಹಾಲ್ ಸೊಸೈಟಿ ಕೂಡ ಇದೆ. ನಮಗೆ 11 ನಾವು ಬರಬೇಕಿತ್ತು, 11ರಲ್ಲಿ ಅಧ್ಯಕ್ಷ ಸ್ಥಾನವೇ ನಮಗೆ ಬರಬೇಕಿತ್ತು. ಯಾಕೆಂದರೆ ನಿರ್ದಿಷ್ಟ ಇದಿತ್ತು, ಬೆಂಬಲ ಇತ್ತು. ಆದರೆ ಅದೇನೋ ನಮ್ಮಲ್ಲಿ ಇಲ್ಲದ ಮೀಸಲಾತಿ ಬಂದಿದೆ. ಆದರೆ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಅಕ್ಕಮ್ಮನವರು ಮೊನ್ನೆ ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ. ಅವರಾಗಿ ಸೇರಿದ್ದು. ಅವರು ಒಂದು ಮಾತು ಹೇಳಿದರು, ನಾನು BJP ಪಕ್ಷದ ಸದಸ್ಯ ಆಗಿದ್ದರೂ ಕೂಡ ನನಗೆ ಯಾವುದೇ ಒಂದು ಅನುಕೂಲ BJP ಅವರಿಂದ ಆಗಲಿಲ್ಲ ಅಂತೇಳಿ. ಈ ನಿಟ್ಟಿನಲ್ಲಿ ಅವರು ನಮ್ಮನ್ನು ಒಪ್ಪಿಕೊಂಡು ಅವರು ಸೇರಿದ್ದಾರೆ. ನಮ್ಮ ಯಾವುದೇ ಬಲವಂತ ಇರಲಿಲ್ಲ. ಆದರೆ ನಮಗೆ ಕೂಡ ಅದು ಬೇಕಾಗಿದೆ. ಯಾಕಂದರೆ ಮೀಸಲಾತಿ ಇಲ್ಲದೆ ಇರುವುದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಮೆಜಾರಿಟಿ ಇದ್ದರೂ ಕೂಡ ನಮಗೆ ಇಲ್ಲ ಅಂತೇಳಿ ಒಂದು ಬೇಸರ ಇತ್ತು. ಆದರೆ ಆ ಬೇಸರವನ್ನು ಅವರು ನಿವಾರಿಸಿದರು. ಅದಕ್ಕಾಗಿ ನಾವು ಅವರನ್ನು ಕೂಡ ಅಭಿನಂದಿಸ್ತೇನೆ. ಮತ್ತು ಇನ್ನು 2.5 ವರ್ಷ ಇರುವಂಥದ್ದು. ಉಪಾಧ್ಯಕ್ಷರಾಗಿ ಪ್ರಮೋದ್ ಅವರಿದ್ದಾರೆ, ಒಬ್ಬ ಅನುಭವಿ ರಾಜಕಾರಣಿ. ಹಿಂದೆ 2 ಸಲ ಅಧ್ಯಕ್ಷರಾಗಿದ್ದವರು, ಉಪಾಧ್ಯಕ್ಷರಾಗಿದ್ದವರು. ಅವರು ಕೂಡ ಒಂದು ಅರ್ಹತೆಯಲ್ಲಿ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಅರ್ಹತೆ ಇರುವವರು. ಆದರೆ ಅವರು ಮನಸ್ಸು ಮಾಡಿಕೊಂಡು ಉಪಾಧ್ಯಕ್ಷಕ್ಕೆ ಸ್ಥಾನವನ್ನು ಒಪ್ಪಿಕೊಂಡಿದ್ದಾರೆ. ಖಂಡಿತ ಇನ್ನು 2.5 ವರ್ಷದಲ್ಲಿ ಒಳ್ಳೆಯ ಪಂಚಾಯತ್ ಇದು ಆಗ್ಬೋದು. ಈ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಇದರಿಂದ ಏನು ಪ್ರಯೋಜನ ಆಗ್ತದೆ, ಸರ್ಕಾರದ ಈ ಗ್ಯಾರಂಟಿಗಳು ಏನಿವೆ ಅವೆಲ್ಲವನ್ನು ತಲುಪಿಸಲಿಕ್ಕೆ ಖಂಡಿತ ಅವರು ಸಹಕಾರ ನೀಡ್ತಾರೆ. ಮುಂದಿನ ದಿನಗಳಲ್ಲಿ ಕೂಡ ಈ ಭಾಗದಲ್ಲಿ ಕಾಂಗ್ರೆಸ್ ಒಳ್ಳೆಯ ಅಭಿವೃದ್ಧಿ ಆಗ್ತದೆ, ಜನರಿಗೆ ಪ್ರಯೋಜನ ಆಗುವಂಥ ಕೆಲಸ ಈ ಗ್ರಾಮ ಪಂಚಾಯತ್ ಮೂಲಕ ಆಗುತ್ತೆ ಅಂತೇಳಿ ವಿಶ್ವಾಸ ಇದೆ. ಇವತ್ತು ಕೊಳ್ತಿ ಗ್ರಾಮ ಪಂಚಾಯತಲ್ಲಿ ಇವತ್ತು 2ನೇ ಅವಧಿಗೆ ಅಂದರೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಇವತ್ತೇನು ನಿಗದಿಯಾಗಿತ್ತು. ನಮಗೆ ಒಟ್ಟು 16 ಸದಸ್ಯರ ಈ ಗ್ರಾಮ ಪಂಚಾಯತಲ್ಲಿ ಕಳೆದ 2.5 ವರ್ಷದಲ್ಲಿ ಈಗ ಅದರಲ್ಲಿ ಒಂದು ಕಾಂಗ್ರೆಸ್ಸಿನ 11 ಜನ, BJPಯಲ್ಲಿ 5 ಜನವನ್ನು ಜನರು ಈ ಭಾಗದ ಎಲ್ಲ ನಮ್ಮ ಜನರು ಆಯ್ಕೆ ಮಾಡಿರ್ತಾರೆ. 2.5 ವರ್ಷದಲ್ಲಿ ಹೀಗೆ ನಡ್ಕೊಂಡಿತ್ತು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಈಗ ಏನು ರಿಸರ್ವೇಷನ್ ಬಂದಿದೆ ಅದರ ಆಧಾರದಲ್ಲಿ ಇವತ್ತು ಚುನಾವಣೆ ನಡೆದಿದೆ. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಏನು ಒಂದು ರೀತಿಯ ಭ್ರಷ್ಟಾಚಾರ ವಿರೋಧಿ, ಭ್ರಷ್ಟಾಚಾರದ ವಿರುದ್ಧ ನಾನು ದೊಡ್ಡ ಯಾವ ಝೀರೋ ಟಾಲರೆನ್ಸ್ ಅಂತ ಹೇಳುವಂಥ ಒಂದು ಮಾತು ನಾವು ಕೇಳ್ತಾ ಇದ್ದೇವೆ. ಪುತ್ತೂರು ತಾಲೂಕಲ್ಲಿ ನಾವು ಪ್ರೆಸ್ಸಲ್ಲಿ ಎಲ್ಲ ತುಂಬ ಕೇಳ್ತೇವೆ ನಾವು. ಆದರೆ ಇವತ್ತಿಲ್ಲಿ ನಡೆದಂಥ ಒಂದು ಪ್ರಕ್ರಿಯೆ, ಇವತ್ತು ನಡೆದಂಥ ಒಂದು ವಿದ್ಯಮಾನಗಳನ್ನು ನಾವು ಗಮನಿಸಿದಾಗ ಒಟ್ಟು ಇವತ್ತು ಏನಾಗಿದೆ ಅಂತ ಹೇಳಿದರೆ, ಒಂದು ಮುಗ್ಧರನ್ನು ಯಾವ ರೀತಿ ಅವರು ಒಂದು ಬಲಿಪೇಶ್ ಮಾಡ್ತಾರೆ ಅಂತ ಹೇಳುವಂಥ ದೃಷ್ಟಿಯನ್ನು ಇವತ್ತು ನಾವಿಲ್ಲಿ ಕಾಣಬೇಕಾಗಿದೆ. ಇವತ್ತು ಹೇಳೋದು ಒಂದು, ಮಾಡೋದು ಇನ್ನೊಂದು ಅಂತ ಹೇಳುವಂಥಕ್ಕೆ ಸ್ಪಷ್ಟ ಉದಾಹರಣೆಯನ್ನು ಇಲ್ಲಿ ನಾವು ಕಾಣ್ತೇವೆ. ಯಾಕೆ ಅಂತ ಹೇಳಿದರೆ, ಝೀರೋ ಟಾಲರೆನ್ಸ್ ಅಂತ ಹೇಳಿದರೆ ಏನು, ಅವರ ಜೊತೆ ಇದ್ದವ್ರನ್ನ ಅವರಿಗೆ ಬಿಡಬೇಕು, ಅವ್ರನ್ನ ಇಟ್ಕೊಳ್ಬೇಕು, ಅಷ್ಟೇ ಅಲ್ವಾ.
ದೇವರು ಕೊಟ್ಟದ್ದನ್ನು ನಾವು ಸ್ವೀಕರಿಸಬೇಕಿತ್ತು. ಆದರೆ ಇವತ್ತು ಮಾಡಿದಂಥ ಒಂದು ನೀಚ ಒಂದು ರೀತಿಯ ಯಾವ ರೀತಿ ಹೇಳಬೇಕು ಅಂತ ಗೊತ್ತಿಲ್ಲ, ಅಂಥ ಒಂದು ಭ್ರಷ್ಟಾಚಾರದ ವ್ಯವಸ್ಥೆಗೆ ನಮ್ಮೆಲ್ಲರ ಸದಸ್ಯರು ಇವತ್ತು ಏನು ಅದರ ವಿರುದ್ಧ ನಾವು ಸಭಾತ್ಯಾಗವನ್ನು ಇವತ್ತು ಮಾಡಿದ್ದೇವೆ. ನಾಮಿನೇಷನ್ ಹಾಕಿದ್ದೇವೆ ನಾವು, ಆದರೆ ನಾವು ಆ ನಾಮಿನೇಷನ್ ಹಿಂತೆಗೆದು ಇವತ್ತು ನಾವು ಒಂದು ರೀತಿ ಪ್ರತಿಭಟನೆ ಅರ್ಥಾಗಿ ನಾವು ಇವತ್ತೆಲ್ಲರೂ ಈ ಭಾಗದಲ್ಲಿ ಸಭಾತ್ಯಾಗವನ್ನು ಮಾಡಿಕೊಂಡು ಹೊರಗೆ ಅದರ ನಂತರದ ಪ್ರಕ್ರಿಯೆ ನಾವು ಯಾರೂ ಸದಸ್ಯರು ಭಾಗವಹಿಸುವುದಿಲ್ಲ. ಹಾಗೆ ಈ ರೀತಿಯ ಒಂದು ಮುಗ್ಧರನ್ನು ಬಲಿಪಶು ಮಾಡುವಂಥ ಶಾಸಕರ ನೇತೃತ್ವದಲ್ಲಿ ತುಂಬ ನಾವು ಮೀಡಿಯಾದಲ್ಲಿ ಕಾಣ್ತಿದ್ವಿ ಅಲ್ಲ, ನಾನು ಭ್ರಷ್ಟಾಚಾರ, ಝೀರೋ ಟಾಲರೆನ್ಸ್, ಅಧಿಕಾರಿಗಳಿಗೆ ಹೇಳುವಂಥದ್ದು ನಿಮ್ಮದು ಝೀರೋ ಅಂತ ಹೇಳುವಂಥದ್ದು. ಆದರೆ ಅವರು ಮಾಡುವಂಥ ರೀತಿಯನ್ನು ನೋಡಿದಾಗ ಇಡೀ ನಮ್ಮ ತಾಲೂಕಿನ ಕ್ಷೇತ್ರದ ಜನತೆ ಇಂಥ ಒಂದು ವ್ಯವಸ್ಥೆ ಹೇಗೆ ನಡೀತಂತ ಹೇಳುವಂಥದ್ದು ನಮ್ಮ ಕಣ್ಣು ಮುಂದೆಗೆ ಸ್ಪಷ್ಟ ಉದಾಹರಣೆಯನ್ನು ಇಲ್ಲಿ ಕೊಳ್ತಿಗೆ ಗ್ರಾಮ ಪಂಚಾಯತ್ ನಾವು ಕಂಡಿದ್ದೇವೆ. ಕೊಳ್ತಿಗೆ ಗ್ರಾಮ ಪಂಚಾಯತಿನ 2ನೇ ಅವಧಿಗೆ ಅಧ್ಯಕ್ಷರಾಗಿ ಅಕ್ಕಮ್ಮ ಅವರು ಹಾಗೂ ಉಪಾಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಬಹುಶಃ ಜನರ ನಿರೀಕ್ಷೆ ಇದು. ಹಾಗಾಗಿ ಭಗವಂತ ಕೂಡ ಅದನ್ನು ಸಂತೋಷದಿಂದ ನಡೆಸಿಕೊಟ್ಟಿದ್ದಾರೆ. ಇವತ್ತು ನಾವು ಅವಿರೋಧವಾಗಿ ಆಯ್ಕೆಯಾಗಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮಗೆ ಗ್ರಾಮದ ಅಭಿವೃದ್ಧಿ ಭಾಳ ಮುಖ್ಯ ಆಗ್ತದೆ. ಯಾವುದೇ ರಾಜ್ಯಕ್ಕೆ ಏನಿದ್ರೂ ಕೂಡ ನಾವು ಗ್ರಾಮದ ಅಭಿವೃದ್ಧಿಗಾಗಿ ಗೆದ್ದು ಬಂದಂಥವರು. ಹಾಗಾಗಿ ಗ್ರಾಮದ ಅಭಿವೃದ್ಧಿ ಮಾಡುವುದೇ ನಮ್ಮ ಒಂದು ಪರಿಕಲ್ಪನೆ. ಇವತ್ತಿನ ದಿನ ಸರ್ಕಾರ ನಮ್ಮ ಜೊತೆ ಇದೆ, ಶಾಸಕರು ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಗ್ರಾಮ ಪಂಚಾಯತಿನಲ್ಲಿ ಅಭಿವೃದ್ಧಿಗಳನ್ನು ಮಾಡಲಿಕ್ಕೆ ನಾವೆಲ್ಲರೂ ಶಕ್ತರಾಗಿದ್ದೇವೆ. ನಮಗೆಲ್ಲರಿಗೂ ಅವಕಾಶ ಸಿಕ್ಕಿದ ಕಾರಣಕ್ಕಾಗಿ ಈ ಗ್ರಾಮದ ಎಲ್ಲ ಅಭಿವೃದ್ಧಿಗಳನ್ನು, ಕುಂದುಕೊರತೆಗಳನ್ನು ಆಲಿಸಿ ಅಲ್ಲಲ್ಲಿ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ನಾವು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಅಧ್ಯಕ್ಷರು ಬೇರೆ ಒಂದು ಪಕ್ಷ, ನಾವೊಂದು ಬೇರೆ ಪಕ್ಷ ಅಂತ ಇದ್ದರೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಒಂದು ಹೊಂದಾಣಿಕೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮುಂದೆ ನಮ್ಮಲ್ಲಿ ಕಳೆದ ಒಂದು ಸಂದರ್ಭದಲ್ಲೂ ಆಗ ಆಯಿತು. ಹಾಗಾಗಿ ನಮಗೆ ಅವಕಾಶಗಳು ಈ ಸಲ ಒಂದೇ ಸರಿಯಾಗಿ ಸಿಕ್ಕಿದೆ. ಇವತ್ತು ಅಭಿವೃದ್ಧಿಯನ್ನು ನಾವು ಮಾಡುವಂಥ ಸಂದರ್ಭ ಬೇರೆ ಬೇರೆ ರೀತಿಯ ಅಡೆತಡೆಗಳು ಬರ್ಬೋದು. ಅದನ್ನೆಲ್ಲ ಮೆಟ್ಟಿ ನಿಲ್ಲಲಿಕ್ಕೆ ನಮಗೆ ಪೂರಕವಾದಂಥ ವಾತಾವರಣ ಇದೆ. ಆ ವಾತಾವರಣವನ್ನು ನಾವು ಒಂದು ರೀತಿಯ ಜನರಿಗೆ ಪೂರಕವಾಗಿ ಬರುವ ಹಾಗೆ ಮಾಡ್ತೇವೆ ಮತ್ತು ಗ್ರಾಮದ ಪೂರ್ತಿ ಅಭಿವೃದ್ಧಿ ಮಾಡುವ ಕನಸು ನಮ್ಮದು. ಆ ಅಭಿವೃದ್ಧಿಯನ್ನು ನಾವು ಮಾಡ್ತೇವೆ. ಗ್ರಾಮ ಪಂಚಾಯತಿನಲ್ಲಿ ನಮಗೆ ಗ್ರಾಮ ಪಂಚಾಯತ್ ಕಟ್ಟಡ ಇರ್ಬೋದು, ಶಾಲೆಗಳಿರ್ಬೋದು, ಅಂಗನವಾಡಿಗಳಿರ್ಬೋದು. ಇದನ್ನೆಲ್ಲವನ್ನು ಒಂದು ರೀತಿಯ ಅಭಿವೃದ್ಧಿಯ ಪಥದತ್ತ ಹೋಗಲಿಕ್ಕೆ ನಮಗೆ ಶಿಕ್ಷಣದ ಮೇಲೆ ಹೆಚ್ಚು ಪ್ರೀತಿ ಇರುವಂಥದ್ದು. ಹಾಗಾಗಿ ಶಿಕ್ಷಣಕ್ಕೆ ಒತ್ತು ನೀಡುವಂಥ ಕೆಲಸವನ್ನು ಮಾಡ್ತೇವೆ ನಾವು. ಜನರ ಆರೋಗ್ಯ ಮುಖ್ಯ. ಹಾಗಾಗಿ ನಮ್ಮಲ್ಲಿ ಒಳ್ಳೆಯ ವೈದ್ಯಾಧಿಕಾರಿಗಳಿದ್ದಾರೆ. ಅವರನ್ನು ಬಳಸಿಕೊಂಡು ನಾವು ಈ ಕ್ಷೇತ್ರದ ಎಲ್ಲ ಜನರ ಕಷ್ಟ ಸುಖಗಳಿಗೆ ಭಾಗಿಯಾಗುವಂಥ ಸಂದರ್ಭದಲ್ಲಿ ಆರೋಗ್ಯವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಗಳು ಯಾಕೆ ಸ್ವಚ್ಛತವಾಗಿರಬೇಕು ಅಂತ ಹೇಳುವಂಥದ್ದು ನಮ್ಮಲ್ಲಿ ಈಗಾಗಲೇ ಸಂಜೀವಿನಿ ಒಕ್ಕೂಟಗಳಿದೆ. ಸಂಜೀವಿನಿ ಒಕ್ಕೂಟಗಳು ಅದರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ನಮಗೆ ಕೊಳ್ತಿಗೆ ಗ್ರಾಮದಲ್ಲಿ ತ್ಯಾಜ್ಯವನ್ನು ಸಂಗ್ರಹಿಸಿ ಇಡಲಿಕ್ಕೆ ಒಂದು ವ್ಯವಸ್ಥೆ ಇದೆ ಈಗಾಗಲೇ. ಅದನ್ನೆಲ್ಲವನ್ನು ಕೂಡ ಬಳಸಿಕೊಂಡು ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಸದಸ್ಯರುಗಳು ಬದ್ಧರಿದ್ದೇವೆ. ನಾವು ಈ ಸದಸ್ಯರೆಲ್ಲರೂ ಸೇರಿಕೊಂಡು ಈ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತೇವೆ ಅಂತ ಹೇಳ್ತಾ ನಾನೆರಡು ಮಾತನ್ನು ಕೊನೆಗೊಳಿಸ್ತೇನೆ. ಕೊಳ್ತಿಗೆ ಪಂಚಾಯತಿ ಮೆಂಬರ್ ಇಂಥ ದಿನಟೇನು ಪಂಚಾಯತಿ ಮೆಂಬರ್ ಆತ ಅಧ್ಯಕ್ಷರು ಆಯ ಜದಿಪ್ಪನಾಗ ಅಂಕಲ್ನ ಅಧ್ಯಕ್ಷರು ಉಳ್ಳೇರು ಜತಿಪ್ಪನಾಗ ಎಂಕಲ್ಲ ಒಟ್ಟಿಗೂ ಸೇರಿದು ಅಂತ ಕೆಲಸ ಮಾಡ್ತಂದು ಎಂಕಲ್ಲ ಒಟ್ಟಿಗೆ ಸೇರಿದು ಬರೋ ಕೆಲಸ ಮಾಡ್ಪುವ ಎಂಕಲ್ಲ ಶಾಸಕರುಳ್ಳೇರು ಅವರೆಲ್ಲ ಒಟ್ಟು ಲೆಪ್ಪಡದು ಎಂಕಲ್ಲ ಒಟ್ಟಿಗಿತ್ತಿನ ಜನಕ್ಕಲ್ಲ ಸೇರಿದು ಆ ಪಾರ್ಟಿ ಈ ಪಕ್ಷ ಬರೋದು ಅಲ್ಲ ಇದ್ದೀವಿ ಎಂಕಲ್ಲ ಒಟ್ಟಿಗೆ ಸೇರಿದು ಎಂಕಲ್ಲ ಊರದ ಕೊಳ್ತಿಗೆ ಗ್ರಾಮದ ಅಭಿವೃದ್ಧಿ ಪುರ ಆಪ್ನ ಪುರ ಕೆಲಸ ಮಾಡ್ಪ ಎಂಕಲ್ಲ. ಮಾನ್ಯ ಪೋಷಕರೇ, ಪರಿಣಾಮಕಾರಿ ಮಿಷನ್ ಇಂದ್ರಧನುಷ್ 5.0 ಅಭಿಯಾನ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ 2023 ಆಗಸ್ಟ್ ತಿಂಗಳ 7ರಿಂದ 12ರವರೆಗೆ
2023 ಸೆಪ್ಟೆಂಬರ್ ತಿಂಗಳ 11ರಿಂದ 16ರವರೆಗೆ ಮತ್ತು 2023 ಅಕ್ಟೋಬರ್ ತಿಂಗಳ 9ರಿಂದ 14ರವರೆಗೆ ನಡೆಯಲಿದೆ. ಎಲ್ಲ ಸರ್ಕಾರಿ ಆರೋಗ್ಯ ಕೇಂದ್ರ, ಉಪಕೇಂದ್ರ ಹಾಗೂ ಅಂಗನವಾಡಿಗಳಲ್ಲಿ ಲಸಿಕೆಯನ್ನ ಉಚಿತವಾಗಿ ನೀಡಲಾಗುವುದು. ಆದುದರಿಂದ ತಪ್ಪಿದ ಪ್ರತಿ ಡೋಸ್ ಲಸಿಕೆ ತೆಗೆದುಕೊಳ್ಳಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ನಿಮ್ಮ ಮಗುವನ್ನ ರೋಗಗಳಿಂದ ದೂರವಿಡಲು ಇಂದೇ ನಿಮ್ಮ ಮಗುವಿನ ಲಸಿಕೆಯನ್ನ ಪೂರ್ಣಗೊಳಿಸಿ ದಡರ ರುಬೆಲ್ಲಾ ನಿರ್ಮೂಲನೆಗೆ ನಮ್ಮೊಂದಿಗೆ ಕೈಜೋಡಿಸಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.